ವಿನಾಶಕ ಪ್ರಥಮ ಪೂಜೆಯ ಅಧಿದೇವ, ಜ್ಞಾನ, ಸಮೃದ್ಧಿ, ಅದೃಷ್ಟ, ವಿಘ್ನಗಳನ್ನ ಕಳೆಯುವ ದೇವರು ಗಣಪತಿ. ಎಲ್ಲರ ಮನೆಯಲ್ಲೂ ಮೊದಲ ಪೂಜೆ ಸಲ್ಲುವುದು ಏಕದಂತನಿಗೆ. ಪ್ರತಿಯೊಬ್ಬರು ಭಕ್ತಿ ಭಾವದಿಂದ ಗಣೇಶನ ನಮಿಸುತ್ತಾರೆ. ಹೀಗೆ ಪ್ರತಿಯೊಬ್ಬರ ಬದುಕಿನ ಆರಾಧ್ಯ ಮೂರ್ತಿಯ ಹಬ್ಬವಾದ ಗಣೇಶ ಚತುರ್ಥಿ ಈ ಬಾರಿ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು. ಇನ್ನು ಬಂಟ್ವಾಳದ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 5ನೇ ವರ್ಷದ ಗಣೇಶೋತ್ಸವವನ್ನ ಆಚರಿಸಲಾಯಿತು. ಹಾಗಾದ್ರೆ ಹಬ್ಬದ ಸಂಭ್ರಮ ಹೇಗಿತ್ತು ತೋರಿಸ್ತೇವೆ ನೋಡಿ. ಯಾವುದೇ ಹಬ್ಬ ಬರಲಿ ಅಲ್ಲಿ ಸಂಭ್ರಮ ಇದ್ದೇ ಇರುತ್ತೆ. ಶ್ರದ್ಧಾ ಭಕ್ತಿಯಿಂದ ಏಕ ಮನಸ್ಸಿನಿಂದ ವರಸಿದ್ಧಿ ವಿನಾಯಕನನ್ನ ಪೂಜಿಸಿ ನೆಮ್ಮದಿ ಕಾಣುತ್ತಾರೆ ಬಾಳಿಗ ಕುಟುಂಬ. ಈ ಬಾರಿ 5ನೇ ವರ್ಷದ ಗಣೇಶೋತ್ಸವದ ವಿನಾಯಕ ಪ್ರತಿಷ್ಠಾಪನೆ ಮಾಡುವ ಮೂಲಕ ಹಬ್ಬವನ್ನ ಆಚರಿಸಲಾಯಿತು. ಬಗೆ ಬಗೆಗೆ ಅಲಂಕಾರದೊಂದಿಗೆ ಗಣೇಶ ವಿಜೃಂಭಿಸಿದ. ರಾಜಗೃಹದಲ್ಲಿ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆ ಮಾಡಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ಕಾರ್ಯಕ್ರಮ ನಡೆಯಿತು.
ದೇವ ಸಮಾಗಮ ದಾಟ ಬಯಸಲಿ ದೇವ ಸಮಾಗಮ ದಾಟ ಬಯಸಲಿ ಯಜ್ಞವಾಯನಿ ಮನೆ ಹರ್ಷಲಿ ಗೌರಿ ಸಂಗೆ ಸರೆ ಸದಾ ಶಿವ ಗೌರಿ ಸಂಗೆ ಸರೆ ಸದಾ ಶಿವ ಶಿಶು ಕೌಸ್ತುಭ ಗಣರಾಜರಂಗಿ ನಾಚತೋ ನಾಚತೋ ಪಾಯಿದಾಗಯ ಕರಿನೀರುಳ ಪಾಯಿದಾಗಯ ಕರಿನೀರುಳ ನಾಡಸರಗಡಿ ಪೂಜತೋ ಗಣರಾಜರಂಗಿ ನಾಚತೋ 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 ಆಯನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನಾದಮೂರ್ತಿ ನಿನ್ನ ಪಾದ ನಾದಮೂರ್ತಿ ನಿನ್ನ ಪಾದ ಮೋಹದಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಜಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಉಳ್ಳಿಸಿ ಗಾನಲೋಲನ ಉಳ್ಳಿಸಿ ನೇಮದಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಭಕ್ತಿರಸವೆಂಬೋ ಮುತ್ತು ಮಾಣಿಕ್ಯದ ಹರಿವಾಣದಿ ಭಕ್ತಿರಸವೆಂಬೋ ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾದ ಬೇಕು ಎಂದು ಮುಕ್ತನಾದ ಬೇಕು ಎಂದು ಮುತ್ತಿನಾರತಿ ಏಕುವೇನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನಿನ್ನ ನಾನು ಬಿಡುವಲ್ಲ ಎನ್ನ ನೀನು ಬಿಡಲು ಸಲ್ಲ ನಿನ್ನ ನಾನು ಬಿಡುವಲ್ಲ ಎನ್ನ ನೀನು ಬಿಡಲು ಸಲ್ಲ ಘನ ಮಹಿಮಾ ವಿಜಯ ವಿಠಲ ಘನ ಮಹಿಮಾ ವಿಜಯ ವಿಠಲ ಘನ ಮಹಿಮಾ ವಿಜಯ ವಿಠಲ ನಿನ್ನ ಭಕ್ತರ ಸುಲ್ಲ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನಾದಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು
2017ರಲ್ಲಿ ಬಂಟ್ವಾಳದ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತಿದ್ದು ಈ ಬಾರಿ 5ನೇ ವರ್ಷದ ಸಂಭ್ರಮದಲ್ಲಿದೆ. ಹೊಸ ಉಡುಗೆಯುಟ್ಟು ಮೋದಕ ಪ್ರಿಯನಿಗೆ ನೈವೇದ್ಯವನ್ನ ಇಟ್ಟು ಕುಟುಂಬದೊಂದಿಗೆ ಹಬ್ಬದೂಟ ಸವಿಯುವ ಈ ಕ್ಷಣವೇ ಸುಂದರ ಮತ್ತು ಅದ್ಭುತ. ಇನ್ನು ಬಂಟ್ವಾಳದ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರ್ಮಾಣಗೊಂಡ ಮೈಸೂರು ಪುಷ್ಪಲತಾ ಮತ್ತು ಬಂಟ್ವಾಳ ಸುಬ್ರಾಯ ಬಾಳಿಗ ವೇದಿಕೆಯನ್ನ ಟ್ರಸ್ಟಿನ ಅಧ್ಯಕ್ಷರಾದ ಲಕ್ಷ್ಮಣ ಅಚ್ಯುತ ಬಾಳಿಗ ಅವರು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. आमका फर्स्ट टाइम प्रोजेक्ट आशिल्ल्या घर समकोटे ती 5 वर्स पुढे जालें. ताजे नंतर आमगे हांगा ट्रस्ट घालता परमनंट सुमार मन आशिल्लें. ताका सगळी कारणाक फुडले वर्स कोविड गेलें ताजे फुडले वर्स अशें कारणान मुखार चिंता केलें. ह्या वर्स तांची कारणाक ते स्टार्ट जावन कंप्लीट जालें आनी ते जाता आसतना आमी सुब्रमण्य कागद बरयलें ताजे विशय अशें मुखार चिंता आशिर्वाद जावं म्हणून आनी आशिर्वाद मात्र दूख पेटोवन दिलो आमकां. तशी प्रोजेक्ट स्टार्ट केला तशी त्यांनी मेघाल कसं नाव कल्चराचे म्हणून बोलून दिला जेव्हा आम्ही ऐकली ती ह्या विषयी कारण तू केरळ सेवाचे आमगे त्यांना कोणता म्हणून आम्ही रिझर्वेशन पास करून ह्या स्टेजाक तांगे लावन दवरलेलो आसा. तांणी कितले दूड दिला ह्या प्रमाणे दिला कितले सुमार सपोर्ट केला सुमार सहकार दिला. त्या मात्र आमगे स्टार्ट करताना कोणता सुमार शॉर्टेज आशिल्लें जेन्ना ताजे नंतर आमगे गणपती माहीत सगळ्या तुमी एक ताजितले नाही फस्ट मेगेले भाव जेवण आशिल्ल्यान ಸ್ವಲ್ಪ दिल्ले कोणी पण अपासण दिलें तांचो आमकां सहकार दिला. मागीर आमी केला जाल्यार लेटर बरोवन घालें तांणी कसले 1,50,000 1,40,000 स्टार्ट केलें. तशें आमी ह्या विशयी कोणाक आमकां सांगचे टायम मेळना आमी करता आसा कसले दिवंक आमी जाल्यार आदी तांणी सांगिल्लें हांवें सांगिल्लें आसा आमकां ಸ್ವಲ್ಪ शॉर्टेज आसा न्हू तशें तुमी दिता मन करून कितें साहज की तुमी तितलें दिवंक हांव विनंती करून घेता. आणि गणित कसं म्हणाले आमगेला 5 वर्षाचे अवधी ट्रस्ट झाले आज काहीच जाता 2000 आम ट्रस्ट करून 5 वर्ष अवधी असेल जनरी आज आम कसले AGM ऑफिशियली करूंक जायना सरकार आदेश AGM केल्याशिवाय आम्ही 9 इलेक्शन करूंक जायना. ज्या विनंती आम्ही आज रिक्वेस्ट करता तुम्ही पुरा जाणाक मेगेला नेक्स्ट वर समजता म्हणले 1 वर्ष आमगेला अवधी मुखार सुखा ಇದು ಸುಮಾರು 70 ವರ್ಷಗಳ ಕಾಲದ ಮುಂಚಿನ ಸಂಗತಿವರೆಗೆ ನನಗೆ ಗೊತ್ತು. ಏನೆಂದರೆ ನಮ್ಮ ನಾರಾಯಣ ಪಾಂಡುರಂಗ ಬಾಳಿಗರು ಅಂತ ಇದ್ದರು. ಅವರು 1948ನೇ ಇಸ್ವಿಯಿಂದ ಇದು ಪ್ರಾರಂಭವಾಗಿ ನಡೆಸಿಕೊಂಡು ಬಂದಂಥ ವಿಷಯ ನನ್ನ ತಂದೆಯವರು ಹೇಳಿದ ಹಾಗೆ. ಅದರ ಮುಂಚೆಯೂ ಇದು ಗಣೇಶ ಚತುರ್ಥಿ ನಮ್ಮ ಕುಟುಂಬದವರು ನಡೆಸಿಕೊಂಡು ಖಂಡಿತವಾಗಿ ಬರ್ತಿದ್ದರು ಅಂತ ನಾನು ಭಾವಿಸುತ್ತೇನೆ. ಅಲ್ಲದೆ 48ರಿಂದ ತಲಾಂತರದಿಂದ ನಡೆದುಕೊಂಡು ಬಂದದ್ದಂತ ನಾವು ನಿರ್ಧರಿಸಬಹುದು. ಆದರೂ ನಾವು ಇಲ್ಲಿ 70 ವರ್ಷದಿಂದ ಈಗ ಗಣಪತಿ ದೇವರ ವಿಗ್ರಹ ನಾವು ಇಟ್ಟಲ್ಲಿ 70 ವರ್ಷದಿಂದ ಈ ಚೌತಿ ಕಾರ್ಯಕ್ರಮ ನಡೀತಾ ಬಂದಿದೆ. ಇಲ್ಲಿ ಪರವೂರಿನ ನಮ್ಮ ಸ್ವಜಾತಿ ಬಾಂಧವರು ಮತ್ತು ನಮ್ಮ ಬಾಳಿಗ ಕುಟುಂಬಸ್ಥರು ಹಾಗೂ ಪರವೂರ ಭಜಕರು ಇಲ್ಲಿ ಬಂದು ದೇವರಿಗೆ ಪ್ರಾರ್ಥನೆ ಮಾಡಿ ಪೂಜೆಯ ಸಮಯ ಆರತಿಯನ್ನು ಸ್ವೀಕರಿಸುತ್ತಾ ತಮ್ಮ ಕಷ್ಟ ಸುಖಗಳನ್ನು ದೇವರಲ್ಲಿ ಪ್ರಾರ್ಥಿಸಿ ಕೊಂಡು ಹೋದದ್ದು ದೇವರು ಅವರಿಗೆ ಆಯುರಾರೋಗ್ಯ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ನಡೆಸಿ ಅವರು ಪುನಃ ಪ್ರತಿ ವರ್ಷ ಬಂದು ಈ ಸೇವೆ ಇಲ್ಲಿ ಮಾಡಿಸ್ತಾ ಇದ್ದಾರೆ.
प्रकृति स्वभाव करोमि यज्ञं सकलं परस्मै नारायणाय समर्पयामि हरिनारायण नारायण परमानंद सदाशिव शंकर भक्तजनात्रिय भक्तजनोचन नारायण नवदासो पावन रामावसीत पावन रामावसीत ओम श्री राम जय राम 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 श्री राम जय विठ्ठल 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 विठ्ठल। ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಗಣೇಶೋತ್ಸವ ಹಬ್ಬವನ್ನ ಸರಳವಾಗಿ ಆಚರಣೆ ಮಾಡಲಾಗಿತ್ತು. ಸರ್ಕಾರದ ನಿಯಮಗಳನ್ನು ಪಾಲಿಸಿಕೊಂಡು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಗೌರವಾಧ್ಯಕ್ಷ ಬಿ ಸುಬ್ರಾಯ ಬಾಳಿಗ, ಉಪಾಧ್ಯಕ್ಷ ಡಾಕ್ಟರ್ ನರೇಂದ್ರ ವಿಶ್ವನಾಥ್ ಬಾಳಿಗ, ಕೋಶಾಧಿಕಾರಿ ಬಿ ಸುರೇಶ್ ದಾಮೋದರ ಬಾಳಿಗ, ಕಾರ್ಯದರ್ಶಿ ಬಿ ಸರ್ವೋತ್ತಮ ನರಸಿಂಹ ಬಾಳಿಗ, ಜೊತೆ ಕಾರ್ಯದರ್ಶಿ ಬಿ ಲಕ್ಷ್ಮಣ ನರಸಿಂಹ ಬಾಳಿಗ, ಟ್ರಸ್ಟಿ ಸುರೇಶ್ ಬಾಳಿಗ ಸೇರಿದಂತೆ ಟ್ರಸ್ಟಿ ಸದಸ್ಯರು ಹಲವರು ಮಂದಿ ಭಾಗವಹಿಸಿದ್ರು. ನೋಡಿದ್ರಲ್ವಾ ವೀಕ್ಷಕರೇ, ಮುಂದಿನ ವರ್ಷ ಕೋವಿಡ್ ಮಹಾಮಾರಿ ಅಂತ್ಯ ಕಾಣುವ ಮೂಲಕ ಹಬ್ಬದ ಸಂಭ್ರಮ ಎಲ್ಲೆಡೆ ನಡೆಯಲಿ ಎಂಬುದೇ ನಮ್ಮ ಹಾರೈಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.